ಈ ಮೂರು ವಿದ್ಯಾಸಂಸ್ಥೆಗಳ ಶಾಲಾ ವಾರ್ಷಿಕೋತ್ಸವದ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಲು ನಾವಿಂದು ಒಟ್ಟಾಗಿ ಸೇರಿದ್ದೇವೆ. ಹೇ ಪ್ರಭುವೇ ಪ್ರೀತಿಯ ಉಳಿಸು, ನಮ್ಮ ಬಾಳ ದಾರಿಗೆಲ್ಲ ಬೆಳಕನೆ ಕರುಣಿಸು. ಎಷ್ಟೇ ಕಷ್ಟ ಬಂದರೂ ಹೆದರದಂತೆ ಕಲಿಸು, ನೂರು ನೋವು ಇದ್ದರೂ ಸದಾ ನಗಲು ಕಲಿಸು. ಹೇ ಪ್ರಭುವೇ ಪ್ರೀತಿಯ ಉಳಿಸು. ಮಾಯದೇವಸ್ ವಿದ್ಯಾ ಸಂಸ್ಥೆಗಳಲ್ಲಿ ಒಂದಾಗಿರುವಂಥ ನಮ್ಮ ಈ ಚರ್ಚ್ ವಠಾರದ 3 ಶಾಲೆಗಳು ಮಾಯದೇವಸ್ ಹಿರಿಯ ಪ್ರಾಥಮಿಕ ಶಾಲೆ, ಸಂತ ವಿಕ್ಟರ್ ಆಂಗ್ಲ ಸಂತ ವಿಕ್ಟರ್ ಬಾಲಿಕಾ ಪ್ರೌಢಶಾಲೆ. ಈ ಶಾಲೆಗಳ ವಾರ್ಷಿಕ ಹಬ್ಬವನ್ನು ಆಚರಿಸುವ ಸಂದರ್ಭದಲ್ಲಿ ನಾವು ಇದ್ದೇವೆ. ಈ ದಿನ ನಾವು ದೇವರಿಗೆ ಕೃತಜ್ಞತಾ ಬಲಿಯರ್ಪಣೆಯನ್ನು ಮಾಡಿದ್ದೇವೆ. ಈ ಶಾಲೆಗಳ ಮೇಲೆ, ವಿದ್ಯಾರ್ಥಿ, ಶಿಕ್ಷಕರು, ಪೋಷಕರ ಮೇಲೆ ದೇವರ ಕೃಪೆಯನ್ನು ನಾವು ಕೋರಿ ಈ ಸಂಭ್ರಮವನ್ನು ಈಗಾಗಲೇ ಆರಂಭಿಸಿದ್ದೇವೆ. ಈಗ ಧ್ವಜಾರೋಹಣ ಮಾಡಿ ನಾವೆಲ್ಲರೂ ಈ ಸಂತಸವನ್ನು ಹಂಚಿಕೊಳ್ತಾ ಇದ್ದೇವೆ. ಇಲ್ಲಿ ನಮ್ಮ ಜೊತೆಗಿರುವಂಥ ಮುಖ್ಯ ಅತಿಥಿಗಳಾಗಿರುವಂಥ ಪಂಜಾ ಚರ್ಚಿನ ಮುಖ್ಯ ಗುರುಗಳು ವಂದನೀಯ ಮೆಲ್ವಿನ್ ಜಾನ್ ಡಿಸೋಜರವರೇ, ಗುರುಗಳೇ ಹಾಗೂ ಮುಖ್ಯ ಶಿಕ್ಷಕರೇ, ರಕ್ಷಕ ಸಂಘದ ಪದಾಧಿಕಾರಿಗಳೇ, ಚರ್ಚ್ನ ಪಾಲನಾ ಸಮಿತಿಯ ಎಲ್ಲ ಪದಾಧಿಕಾರಿಗಳೇ, ಶಿಕ್ಷಕರೇ, ಶಿಕ್ಷಕರೇತರ ವೃಂದದವರೇ, ಮಕ್ಕಳ ಹೆತ್ತವರೇ, ಪೋಷಕರೇ, ಹಿರಿಯ ಶಿಕ್ಷಕರೇ, ಇಲ್ಲಿ ನೆರೆದಿರುವಂಥ ಎಲ್ಲ ವಿದ್ಯಾಭಿಮಾನಿಗಳೇ, ಪ್ರೀತಿಯ ಮಕ್ಕಳೇ, ಮೊದಲನೇದಾಗಿ ನಿಮಗೆಲ್ಲರಿಗೂ ನಾನು ಶುಭವನ್ನು ಕೋರ್ತೇನೆ. ಮುಂದಿನ ಈ 3 ದಿನಗಳಲ್ಲಿ ನಮ್ಮ ಶಾಲೆಗಳ ಹಬ್ಬವನ್ನು ಆಚರಿಸ್ತಾ ಇದ್ದೇವೆ. ಇದಕ್ಕಾಗಿ ಬಹಳ ಉತ್ಸುಕತೆಯಿಂದ ನಮ್ಮ ಮಕ್ಕಳು ಅಭ್ಯಾಸ ಮಾಡಿದ್ದೀರಿ. ಶಿಕ್ಷಕರು ನಿಮಗೆ ತರಬೇತಿಯನ್ನು ಕೊಟ್ಟಿದ್ದಾರೆ. ನಿಮ್ಮ ಕಾರ್ಯಕ್ರಮವನ್ನು ಪ್ರದರ್ಶಿಸಲಿಕ್ಕೆ ನೀವೆಲ್ಲರೂ ಕಾತುರರಾಗಿದ್ದೀರಿ. ಬಹುಮಾನ ವಿತರಣೆ, ಸಾಧನೆ ಮಾಡಿದವರಿಗೆ ಸನ್ಮಾನ, ಅದರ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇಲ್ಲಿ ನಡೆಯುತ್ತಿದೆ. ನಿಮಗೆಲ್ಲರಿಗೂ ನಾನು ಶುಭವನ್ನು ಕೋರ್ತೇನೆ. ಈ ಕಾರ್ಯಕ್ರಮಗಳು ಯಶಸ್ವಿಯಾಗಲಿ, ಎಲ್ಲರಿಗೂ ಸಂತೋಷವಾಗಲಿ. ದೇವರ ಕೃಪೆ ನಮ್ಮ ಸಂಸ್ಥೆಗಳ ಮೇಲಿದ್ದು ಇನ್ನಷ್ಟು ಉನ್ನತಿಗೆ ನಮ್ಮ ಸಂಸ್ಥೆಗಳಲ್ಲೂ ಅದು ಬೆಳೆಯಲಿ ಅಂತ ಹೇಳುವಾಗ, ಮಕ್ಕಳೇ, ನಿಮ್ಮ ಭವಿಷ್ಯವನ್ನು ರೂಪಿಸಲಿಕ್ಕೆ ನೀವು ಇಲ್ಲಿ ಇರುವವರು, ನಿಮಗೆ ತರಬೇತಿ ಮಾಡಲು ನಿಮ್ಮ ಶಿಕ್ಷಕರಿದ್ದಾರೆ. ಹಾಗೆ ಎಲ್ಲವನ್ನ ನಿಮಗೆ ಕೊಡಲು ಆಡಳಿತ ಮಂಡಳಿ ಹಾಗೂ ನಮ್ಮ ರಕ್ಷಕ ಸಂಘದವರು, ಹಿರಿಯ ವಿದ್ಯಾರ್ಥಿಗಳು, ಆಡಳಿತ ಮಂಡಳಿಯವರು, ನಿಮ್ಮ ಪೋಷಕರು ಇದ್ದಾರೆ. ಅವರೆಲ್ಲ ಸಹಾಯವನ್ನು ಪಡೆದು ನೀವು ಉತ್ತಮ ಭವಿಷ್ಯವನ್ನು ರೂಪಿಸಿಕೊಳ್ಬೇಕಂತ ಹೇಳಿಕೊಂಡು ಈ ಎಲ್ಲ ಕಾರ್ಯಕ್ರಮದ ವೇಳೆ ದೇವರ ಕೃಪೆಯನ್ನು ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ, GL ಆಚಾರ್ಯ ಜುವೆಲ್ಲರ್ಸ್.